2 ವರ್ಷ ಆಯಿತು ಡಬಲ್ ಇಂಜಿನ್ ಸರ್ಕಾರ ಬಂದು. ಡಬಲ್ ಇಂಜಿನ್ ಸರ್ಕಾರ ಬಂದು ಅವ್ರು ಏನು ಹೇಳಿದ್ರು ಅಂತಂದರೆ ಎಲ್ಲರೂ ಕೂಡ ನಿಮ್ಮ ಆದಾಯದ ಮಿತಿಯನ್ನು ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲ ರೈತರುಗಳಿಗೆ, ಎಲ್ಲ ವರ್ಗದವ್ರಿಗೂ ಹೇಳಿದ್ರು. ಈಗ ನಾನು ನಮ್ಮ ರೈತರಿಗೆ ಎಲ್ಲ ವರ್ಗದವ್ರಿಗೆ ಕೇಳ್ತಿರೋದು, ನಿಮ್ಗೇನಾದ್ರು ಈ ಸರ್ಕಾರ ಬಂದ ಮೇಲೆ ನಿಮ್ಮ ಆದಾಯ ಮಿತಿ ಡಬಲ್ ಆಗಿದೆಯಾ? ಈಗ ರೈತರು 10,000 ದುಡಿತಾವನೆ, ನಾವು 20,000 ದುಡಿತಾರೆ. 1 ಲಕ್ಷ ಏನಾದ್ರು ದುಡಿತಾ ಇದ್ದಾರೆ 2 ಲಕ್ಷ ಬರೋದು. ಹಂಗೆ ಏನಾದ್ರು ನಿಮ್ಗೆ ಸಿಗ್ತಾ? ಈ ಕೊರೋನಲ್ಲಿ 20 ಲಕ್ಷ ಕೋಟಿ ಡೆಲ್ಲಿಯವ್ರು ಕೊಟ್ಟರು, ಇವರು 19,000 ಕೋಟಿ ಇವ್ರು ಕೊಟ್ಟರು. ಅದೇನಾದ್ರು ಇವ್ರಿಗೆ ತಲುಪ್ತಾ? ಯಾರ ಅಕೌಂಟ್ಗೆ ಹೋಯ್ತು? ಏನಾಯಿತು? ಈಗ ರೈತರಿಗೆ ಪ್ರತಿಯೊಬ್ಬರಿಗೂ ವ್ಯವಸಾಯ ಮಾಡೋರಿಗೆಲ್ಲ ನಾವು ಕಾಂಪನ್ಸೇಷನ್ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ಯಾರಿಗಾರು ತಲುಪ್ತಾ? ಇಲ್ವಾ? ಇಷ್ಟೇ ಇಲ್ಲಿ ಪ್ರಶ್ನೆ ಇರೋದು. ಇದು ಎಲೆಕ್ಷನ್ನು ಯಾರು ದಳದವ್ರಿಗೆ ಯಾರು ಕ್ಯಾಂಡಿಡೇಟ್ ಮಾಡಲಿ, BJP ಯಾರು ಕ್ಯಾಂಡಿಡೇಟ್ ಮಾಡಲಿ, ಏನು ಸಾಧನೆ ಮಾಡಲಿ, ಎಷ್ಟು ಮನೆ ಕಟ್ಟವ್ರೆ, ಮನೆಗಳು ಹೊಸ ಮನೆ ಬಂದ್ವಾ, ಅವ್ರಿಗೆಲ್ಲ ದುಡ್ಡು ಬರ್ತಾ ಇದೆಯಾ, ಇದನ್ನು ವಿಚಾರಿಸಿ ಇದ್ರ ಮೇಲೆ ಜನ ತೀರ್ಮಾನ ಮಾಡಬೇಕು. ಯಡಿಯೂರಪ್ಪನವರು ಮತ್ತೆ 140 ಸೀಟನ್ನು ಗೆಲ್ಲಿಸುವ ಮೂಲಕ BJPಯನ್ನು ಅಧಿಕಾರಕ್ಕೆ ತರ್ತೀನಿ ಅಂತ ನಿನ್ನೆ ಹಾನಗಲ್ದಲ್ಲಿ ಹೇಳಿದ್ದಾರೆ. ಭಾಳ ಸಂತೋಷ. ಇನ್ಯಾಕೆ ಬಿಕ್ಕಿದ್ದು ಬಿಟ್ಬಿಟ್ರು? ನನ್ನ ಯೋಜನೆ 224 ಸೀಟು, ಯಡಿಯೂರಪ್ಪನವ್ರದ್ದು 140 ಸೀಟು. ಯಡಿಯೂರಪ್ಪನವರೇ ಸೈಡ್ ಲೈನ್ ಆಗಿದ್ರು, ಈಗ ನೋಡಿದ್ರೆ 140 ಸೀಟ್ ತರ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಸರ್ ಇದು? ಪಾಪ ಯಡಿಯೂರಪ್ಪನೇ ನೋಡಿ, ಅವ್ರ ನೋವು ಹೇಳ್ಕೊಳಕ್ಕಾಗ್ತಾನ. ಯಾರಿಗೆ ಮೈಯಲ್ಲಿ ಗಾಯ ಇರ್ತದೆ, ಯಾರ ನೋವಲ್ಲಿ ಕಣ್ಣೀರು ಯಾಕೆ ಬರ್ತದೆ? ಸಂತೋಷಿತ ಬರ್ತಾ? ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಡಿಯೂರಪ್ಪನವರ ಕಣ್ಣೀರು ಏನು ವಿಧಾನಸೌಧದಲ್ಲಿ ಹಾಕ್ಬಿಟ್ಟು ಹೋಗಿ ವಿಧಾನಸೌಧಕ್ಕೆ ಗವರ್ನರ್ ಮನೆಗೆ ಹೋಗಿ ರಾಜೀನಾಮೆ ಕೊಟ್ಟರಲ್ಲ, ಆ ಕಣ್ಣೀರೇ ಈ BJP ಸರ್ಕಾರನ BJPನ ಇಬ್ಬರನ್ನು ಕೊಚ್ಕೊಂಡು ಹೋಗ್ಬಿಡ್ತಾರೆ. ಫಸ್ಟು ಯಡಿಯೂರಪ್ಪನವ್ರ ಅಡ್ರೆಸ್ನ ಏನು ಅನ್ನೋದು ಯಡಿಯೂರಪ್ಪನವರೇ ತೀರ್ಮಾನ ಮಾಡ್ಕೊಳ್ಳಿ, ಆಮೇಲೆ ಮಾತಾಡೋಣ. ಸರ್, ರಾಜ ಹುಲಿ ಜೊತೆಗೆ ಮತ್ತೊಂದು ಹುಲಿ ಸೇರಿದೆ. CM ಬೊಮ್ಮಾಯಿ ಕಾಂಗ್ರೆಸ್ ನಾಯಕರೆಲ್ಲ ಇಲಿಗಳಾಗಿದ್ದಾರೆ ಅಂತ ಹೇಳ್ತಾರೆ ಸರ್. ಇಲ್ಲಿನೇ ಗಣೇಶನ ಹೊತ್ಕೊಂಡೋಗಿದ್ದು. ಶಾಪ ಕೊಚ್ಕೊಂಡು ಹೋಗ್ತದೆ.